ಪ್ರವದತಾಮ್ಹಂ. ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆಯು. ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಅಕ್ಷರಾಣಾಂ ಅಕಾರೋಸ್ಮಿ ಪ್ರವದತಾಮ್ಹಂ. ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ನಾನು ಅಕಾರ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ. ನಾನೇ ಅಕ್ಷಯವಾದ ಕಾಲ. ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಮೃತ್ಯುಃ ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ. ಕೀರ್ತಿಃ ಶ್ರೀವಾಕ್ಯನಾರೀಣಾಂ ಸ್ಮೃತಿಃ ಮೇಧಾ ಧೃತಿ ಕ್ಷಮಾ. ಸರ್ವಭಕ್ಷಕನಾದ ಮೃತ್ಯುವೂ ನಾನೇ. ಇನ್ನೂ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್ಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ? ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆ ಅಲ್ವಾ? ಹಾ ಗುರುಜಿ, ಕೇಳಿಸ್ತಿದೆ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಯಶೋದನಂದನ ವೃಜ ಜನರಂಜನ 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 ಯಶೋದನಂದನ ವೃಜ ಜನರಂಜನ. ಯಮುನಾ ತೀರಾ ವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. हरिनाम संकीर्तन की जय. श्री श्री राधा गोविंद की जय. ಶ್ರೀಲಾ ಪ್ರಭುಪಾದ की जय. ಅನಂತ ಕೋಟಿ ವೈಷ್ಣವ ವೃಂದ की जय. ಭಕ್ತರಿಗೂ ಜಯ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಅಧ್ಯಾಯ 10 ಭಗವಂತನ ವಿಭೂತಿ ಯೋಗ. ಸೊ ಅಧ್ಯಾಯವನ್ನು ನಾವೀಗ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸುಖದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಸೊ ನಿನ್ನಿನ ಅಧ್ಯಾಯ ಅತ್ಯಂತ ರಹಸ್ಯದಲ್ಲಿಯೇ ರಹಸ್ಯತಮವಾದಂತಹ ಜ್ಞಾನವನ್ನ ಭಗವಂತ ಕೊಡ್ತಾನೆ. ಯಾಕೆಂದ್ರೆ ಅವನು ಅಲ್ಲಿ ಹೇಳುವಂಥದ್ದೇನು ಎಲ್ಲವನ್ನ ಪಾಲಿಸಿಕೊಂಡು ಹೋಗುವಂಥವನು ನಾನು ಮತ್ತೆ ಹೇಗೆ ಜನರು ಭಗವಂತನನ್ನ ಹೇಗೆ ಮಹಾತ್ಮರಾದವರು ಹೇಗೆ ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿರ್ತಾರೆ, ಆದರೆ ಯಾರು ಭ್ರಮೆಯಲ್ಲಿರ್ತಾರೆ ಅವರಿಗೆ ಭಗವಂತನ ಅರ್ಥ ಆಗೋದಿಲ್ಲ, ಅವನ ಹತ್ರ ಹೋಗ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಯಾಕೆಂದ್ರೆ ಅವರು ಮಾಯೆ ಕರೆದಿರುತ್ತೆ, ಅವರ ಜ್ಞಾನ ಅಲ್ಲಿ ಅವರಿಗೆ ಸಹಾಯ ಮಾಡುವುದಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಅದರಿಂದ ಭಗವಂತನಿಗೆ ಹೇಗೆ ಶರಣಾಗತರಾಗಿ ನಾವು ಅವನನ್ನ ಯಾವಾಗಲೂ ಸದಾ ಮನಸ್ಸಿನಲ್ಲಿ ಅವನನ್ನ ಭಜಿಸ್ತಾ ಇರುವುದರಿಂದ ಸದಾ ಯಾವಾಗಲೂ ಸತತಂ ಕೀರ್ತೆಯಂತೋ ಮಾಂ, ಆ ರೀತಿಯಾಗಿ ಅವನನ್ನ ಯಾವಾಗಲೂ ಕೀರ್ತನೆ ಮಾಡ್ತಾ ಭಜಿಸ್ತಾ ಅವನನ್ನ ಪೂಜಿಸ್ತಾ ಅವನಿಗೆ ನಮಸ್ಕಾರ ಮಾಡ್ತಾ ನಾವು ಭಗವಂತನ ಕೃಷ್ಣನಲ್ಲಿಗೆ ಹೋಗಬಹುದು ಅನ್ನೋದನ್ನು ಅವನು ಹೇಳ್ತಾನೆ. ಅದರಿಂದ ವಿಶೇಷವಾಗಿ ಈ ಮಾಧುರ್ಯ ಭಕ್ತಿ ಮನ್ಮನಾಮ ಬದ್ಭಕ್ತೋ ಮಧ್ಯಾಜೀವ ನಮಸ್ಕರು. ಅದರಿಂದ ಅವನ ಕುರಿತಾಗಿ ಸದಾ ಚಿಂತೆ ಮನಸ್ಸಿನಲ್ಲೇ ಅವನನ್ನ ಧ್ಯಾನಿಸ್ತಾ ಮನಸ್ಸನ್ನು ಪೂರ್ತಿಯಾಗಿ ಭಗವಂತನಲ್ಲಿ ಕೇಂದ್ರೀಕರಿಸುವಂಥದ್ದು. ಆ ರೀತಿಯಾಗಿ ಮಾಡಿದ್ರೆ ಅವನ ಸಾಕ್ಷಾತ್ಕಾರ ನಮಗೆ ಆಗತ್ತೆ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಭಗವಂತನೇ ಎಲ್ಲದರ ಮೂಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ 10.8ರಿಂದ 10.11 ಶ್ಲೋಕದಲ್ಲಿ ಇದನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ಬೋದು. ಇಲ್ಲಿ ಭಗವದ್ಗೀತೆಯ ಸಾರ ಇದೆ ಈ 4 ಶ್ಲೋಕಗಳಲ್ಲಿ 10.8ರಿಂದ 10.11. ಆಗ ಅರ್ಜುನ ಹೇಳ್ತಾನೆ, ನಿನ್ನನ್ನು ಇನ್ನೂ ತಿಳ್ಕೊಳ್ಬೇಕು ಅಂತ, ಅದ್ರ ಬಗ್ಗೆ ವಿಸ್ತರಣೆಯ ಬಗ್ಗೆ ಹೇಳು, ನಿನ್ನ ವಿಭೂತಿಗಳ ಬಗ್ಗೆ ಹೇಳು ಅಂತ ಭಗವಂತನ ಹತ್ರ ಕೇಳ್ತಾನೆ ಅವನು. ಹಾಗೆ ಕೃಷ್ಣ ಹೇಳ್ತಾನೆ, ಸರಿ, ನಾನು ನಿನಗೆ ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದರೆ ಸ್ವಲ್ಪವನ್ನ ಹೇಳ್ತೇನೆ, ಅಂದ್ರೆ ಸ್ವಲ್ಪ ಮುಖ್ಯವಾದದನ್ನ ಇಲ್ಲಿ ನಿನಗೆ ಹೇಳ್ತೇನೆ. ಆಮೇಲೆ ಹೇಳ್ತಾನೆ ಅವನು, ನಿನಗೆ ನಾನು ಬರೀ ಏಕಾಂಶದಲ್ಲಿ ಒಂದೇ ಅಂಶದಲ್ಲಿ ಇಡೀ ಆದಿದೈವ ಅವನು ಹೇಗೆ ಇಡೀ ಭೌತಿಕ ಮತ್ತೆ ಆಧ್ಯಾತ್ಮಿಕ ಪ್ರಕೃತಿಯನ್ನ ಒಂದೇ ಅಂಶದಲ್ಲಿ ವ್ಯಾಪಿಸಿಕೊಂಡಿರ್ತಾನೆ ಅನ್ನುವಂಥದ್ದನ್ನ ಸಹಿತ ನಾವಿಲ್ಲಿ ಅವನು ಹೇಳ್ತಾನೆ. ಆಮೇಲೆ ಕೊನೆಯದಾಗಿ ಸೊ ಅದು ವಿಶ್ವರೂಪ ಸಂದರ್ಶನ ಯೋಗಕ್ಕೆ ನಾಳಿನ ಅಧ್ಯಾಯಕ್ಕೆ ಪೀಠಿಕೆ ಆಗುತ್ತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಭಗವಂತನ ಬಗ್ಗೆ ಹೇಳ್ಕೊಳ್ಳೋಣ. ಅವನೇ ಎಲ್ಲದರ ಮೂಲ ಮತ್ತು ಅವನ ಸಿರಿ ಸಂಪತ್ತು. ಹರೇ ಕೃಷ್ಣ. ಶ್ರೀ ಭಗವಾನುವಾಚ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ.
ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ. ಆಶಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು: ಮಹಾಬಾಹುವಾದ ಅರ್ಜುನನೇ ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಸೊ ಭಗವಂತನಿಗೆ ಯಾರು ಸ್ನೇಹಿತರಾಗ್ತಾರೆ? ಯಾರು ಯಾವಾಗಲೂ ಅಂದ್ರೆ ಅವನನ್ನ ಮಾಡ್ತಾರೆ. ಅರ್ಜುನ ಹಾಗೆ ಅವನ ಸಾಕ್ಷ್ಯ ಭಾವದಲ್ಲಿ ಕೃಷ್ಣನನ್ನ ಆರಾಧಿಸ್ತಾ ಇರ್ತಾನೆ. ಅದರಿಂದ ಸಾಕ್ಷ್ಯ ಭಾವ ಗೆಳೆಯನಾಗಿ, ಅದು ಯೋಗಮಾಯೆ ಅವರನ್ನ ಆವರಿಸುತ್ತೆ. ಅವನು ಭಗವಂತ ಅನ್ನುವಂಥದ್ದು ಅವರಿಗೆ ಗೊತ್ತಿರುವುದಿಲ್ವಂತೆ. ಆದರೆ ಅವರ ಆ ಒಂದು ಸಾಕ್ಷ್ಯ ಭಾವದಲ್ಲಿ ಭಗವಂತನನ್ನು ಆರಾಧಿಸಬೇಕು ಅನ್ನುವಂತಹದ್ದು ಹಿಂದಿನ ಜನ್ಮದಲ್ಲಿ ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆ ರೀತಿಯಾಗಿ ಭಗವಂತನ ಇಲ್ಲಿ ಯೋಗಮಾಯೆ ಮುಖಾಂತರ ಇದು ಅಂದ್ರೆ ಈಗ ಅವನು ಅರ್ಜುನ ಅಲ್ಲಿ ಏನು ಅವತರಿಸಿದ್ದಾನೆ ಅವನ ಜೊತೆಗೆ, ಸೊ ಅಲ್ಲಿ ಅವನು ಅದನ್ನ ನೋಡ್ತಾ ಇದ್ದಾನೆ, ಅಂದ್ರೆ ಸಾಕ್ಷ್ಯ ಭಾವದಲ್ಲಿ. ಅದರಿಂದ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಏನು, ಅವನು ದೈವಾಂಶ ಸಂಭೂತನು ಮಹಾಭಾವದ ಅರ್ಜುನೇ, ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ. ಸೊ ಭಗವಂತನಿಗೆ ಅವನು ಸ್ನೇಹಿತ. ಸೊ ಎಲ್ರಿಗೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಆ ಥರ. ಅದರಿಂದ ಅರ್ಜುನನಂಥವರು ಮಹಾತ್ಮರು ಅಥವಾ ಜೀವಿಗಳು, ಅಂದ್ರೆ ಅತ್ಯಂತ ಉನ್ನತ ಜೀವಿ ಅವನು ಅರ್ಜುನ. ಅದರಿಂದ ಅಲ್ಲಿ ಅವನು ಹೇಳ್ತಾ ಇದ್ದಾನೆ ಏನು, ಇನ್ನೂ ನಿನಗೆ ವಿವರವಾದ ಜ್ಞಾನವನ್ನು ಈಗ ಕೊಡ್ತೇನೆ ಅಂತ. ಸೊ ಅರ್ಜುನ ಯಾಕೆ ಭಗವಂತನಿಗೆ ಪ್ರಿಯನಾಗ್ತಾನೆ ಅಂದ್ರೆ, ಕುರುಕ್ಷೇತ್ರ ಯುದ್ಧದ ಮೊದಲ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕೆಲವರಿಗೆ, ಈ ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ಕೃಷ್ಣನನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ. ಅವನು ಈಗ ಎಲ್ಲರೂ ಅವರು ಏನ್ ಮಾಡ್ತಾರೆ ಅಂದ್ರೆ, ಯಾರು ಯಾರ್ಯಾರ ಪರವಾಗಿ ಯುದ್ಧ ಮಾಡ್ತಾರೆ ಅನ್ನೋದು ಅವರು ಅಂದ್ರೆ ನಿರ್ಧಾರ ಮಾಡ್ಕೊಳ್ಬೇಕಾಗತ್ತಲ್ಲ. ಅದಕ್ಕಾಗಿ ಎಲ್ಲ ಕಡೆ ಕೇಳುವ ಹಾಗೇನೆ ದುರ್ಯೋಧನ ಏನ್ ಮಾಡ್ತಾನೆ, ಬರ್ತಾನೆ ಕೃಷ್ಣನ ಹತ್ರ ಕೇಳಲಿಕ್ಕೆ, ಕೃಷ್ಣನ ಯಾರ ಪರವಾಗಿ ಇರ್ತಾನೆ ಅವನು ಯುದ್ಧದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಆದ್ರೆ ಅವನು ಬರ್ತಾನೆ ಅಂತ ಗೊತ್ತಿದ್ದು ಕೃಷ್ಣ ಏನ್ ಮಾಡ್ತಾನೆ, ನಿದ್ದೆಯ ನಾಟಕವನ್ನ ಆಡ್ತಾನೆ. ಉದ್ದೇಶಪೂರ್ವಕವಾಗಿಯೇ ಅವನು ಒಂದು ಸಿಂಹಾಸನವನ್ನ ಅಲ್ಲಿ ಇಟ್ಟಿರ್ತಾನೆ ಕೂತ್ಕೊಳ್ಳೋದಕ್ಕೆ ತಲೆಯ ಮೇಲ್ಗಡೆ. ಸೊ ರಾಜಕುಮಾರ ಯಾರು ಯುವರಾಜ ದುರ್ಯೋಧನ, ಅವನು ಬಂದು ತಾನು ರಾಜಕುಮಾರ, ತಾನು ಯಾಕೆ ಕೆಳಗೆ ಕೂತ್ಕೋಬೇಕು ಅಂತ ಹೇಳಿ ಅವನು ಹೋಗಿ ಅವನ ತಲೆಯ ಮೇಲ್ಗಡೆ ಇರುವಂತಹ ಒಂದು ಆಸನದಲ್ಲಿ ಹೋಗಿ ಕುಳಿತುಕೊಳ್ತಾನೆ. ಆಮೇಲೆ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಸೀದಾ ಹೋಗಿ ಅವನ ಕಾಲ ಹತ್ರ ಕುತ್ಕೊಳ್ತಾನೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಫಸ್ಟ್ ಅರ್ಜುನನನ್ನು ನೋಡ್ತಾನೆ, ಯಾಕೆ ಬಂದಿದ್ದೀಯ ಅರ್ಜುನ ಅಂತ. ದುರ್ಯೋಧನ ಹೇಳ್ತಾನಂತಿಲ್ಲ, ನಾನು ಮೊದಲು ಬಂದಿದ್ದು, ನೀನ್ ನನ್ನನ್ನ ಮೊದಲು ಕೇಳಬೇಕು ಅಂತ. ಇಲ್ಲ, ಅವನು ಹೇಳ್ತಾನೆ, ಇಲ್ಲ ನಾನು ಅರ್ಜುನನ್ನು ನೋಡಿ ಅವನ ಹತ್ರ ಕೇಳಿ ಆಗಿದೆ, ಅವನ ಹತ್ರ ಮಾತಾಡ್ಬಿಟ್ಟು ನಿನ್ನ ಹತ್ರ ಕೇಳ್ತೇನೆ. ಹಾಗಿದ್ರೆ ಅವನು ಹೇಳ್ತಾನೆ, ತಾನು ಯುದ್ಧದಲ್ಲಿ ಶಸ್ತ್ರ ಹಿಡಿಯುವುದಿಲ್ಲ, ನಾನು ಯಾರ ಪರವಾಗಿರ್ತೇನೋ ನನ್ನ ಸೈನ್ಯ ಅವರ ಪರವಾಗಿ ಇರುವುದಿಲ್ಲ. ಆದ್ರಿಂದ ನನ್ನ ಸೈನ್ಯ, ನಾರಾಯಣಿ ಸೈನ್ಯ, ಅದು ಕೌರವರಿಗೆ ಹೋಗತ್ತೆ. ಅದರಿಂದ ಅರ್ಜುನ ಏನ್ ಹೇಳ್ತಾನೆ, ಸರಿ ಪ್ರಭು ನೀನಿದ್ರೆ ಸಾಕು, ನಿನ್ನ ಸೈನ್ಯ ಬೇಡ ನಮಗೆ ಅಂತ. ಸೊ ಅದು ದುರ್ಯೋಧನನಿಗೆ ಬಹಳ ಸಂತೋಷವಾಗತ್ತೆ. ಯಾಕೆಂದ್ರೆ ಕೃಷ್ಣ ಶಸ್ತ್ರ ಹಿಡಿಯುವುದಿಲ್ಲ. ಅವನು ಶಸ್ತ್ರ ಹಿಡಿದೇ ಇದ್ಕೊಂಡು ಏನ್ ಮಾಡ್ತಾನೆ, ಆದರೆ ಅವನು ಭಗವಂತ ಅನ್ನುವಂತಹದ್ದು ಈ ಮೂಢನಿಗೆ ಅರ್ಥವಾಗಿರಲಿಲ್ಲ. ಆದ್ರಿಂದ ಅದರಿಂದ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ನನ್ನ ಪ್ರೀತಿಯ ಗೆಳೆಯ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಇನ್ನೂ ಹೆಚ್ಚಿನ ಜ್ಞಾನ ಆದ್ರಿಂದ ಅವನಿಗೆ ಕೊಡ್ತಾ ಇದ್ದಾನೆ. ನಮೇ ವಿಧು ಸುರಗಣಾ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಓಕೆ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ನೆಕ್ಸ್ಟ್ ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಹರೇ ಕೃಷ್ಣ. ದೇವತೆಗಳೂ ಸಹಿತ ಭಗವಂತನ ಮೂಲವನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರಿಗೂ ಅವನು ಮೂಲ. ಈಗ ಉದಾಹರಣೆಗೆ ನಾವು ನಮ್ಮ ಮೂಲವನ್ನು ಹುಡ್ಕೊಂಡು ಹೋದಾಗ ನಾವು ಎಷ್ಟು ಜನರೇಷನ್ ಬಗ್ಗೆ ಹೇಳಬಹುದು?
ನಮ್ಮ ಹಿಂದಿನ ಎಷ್ಟು ಜನರೇಷನ್ ಬಗ್ಗೆ ನಮಗೆ ಗೊತ್ತಿದೆ? ಯಾರು ಹೇಳ್ತೀರಾ? ನಿಮ್ಮ ತಂದೆ, ತಂದೆಯ ತಂದೆ, ತಂದೆಯ ತಂದೆ, ಅಜ್ಜ, ತಾತ, ತಾತನ ತಾತ, ಅವ್ರ ಬಗ್ಗೆ ಯಾರಾದ್ರೂ ಹೇಳಲಿಕ್ಕೆ ಆಗತ್ತಾ? ಇಲ್ಲ, ಹೇಳಲಿಕ್ಕೆ ಆಗಲ್ಲ. ಆಗಲ್ಲ. ಯಾಕೆಂದ್ರೆ ಅದನ್ನ ಹೇಳೋರು ಯಾರು ನಮಗಿಲ್ಲ ಇಲ್ಲಿ. ಸೊ ಹಾಗಿರುವಾಗ ಎಲ್ಲದಕ್ಕೂ ಮೂಲನಾದ ಕೃಷ್ಣನ ಬಗ್ಗೆ ಯಾರು ಹೇಳ್ಬೋದು? ಯಾರು ಹೇಳಲಿಕ್ಕೆ ಸಾಧ್ಯ? ಸೊ ಕೃಷ್ಣನ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಾವು ನಮ್ಮ ಹಿಂದಿನ 2 ತಲೆಮಾರನ್ನೇ ಸರಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಹೀಗಿತ್ತು ಅಂತ. ಸೊ ಅಂತಹ ಎಲ್ಲ ಜಗತ್ತಿಗೆ, ಎಲ್ಲ ಪ್ರತಿಯೊಂದು ಲೋಕಕ್ಕೆ ಮೂಲನಾಗಿರುವಂತಹ, ಎಲ್ಲ ಜೀವಿಗಳಿಗೆ ಮೂಲ, ದೇವತೆಗಳಿಗೆ ಮೂಲನಾಗಿರುವಂತಹ ಕೃಷ್ಣನ ಬಗ್ಗೆ ಯಾರು ಹೇಳಲಿಕ್ಕೆ ಸಾಧ್ಯ? ಅದರಿಂದ ಅವನು ಹೇಳ್ತಾನೆ, ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ, ಅವನ ಸಂಪತ್ತು, ಸಿರಿ, ವೈಭವ, ಅದನ್ನ ಸಹಿತ ಯಾರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಭಗವಂತನನ್ನ ನೋಡಬೇಕು ಅಂತ ದೇವತೆಗಳು ಸಹಿತ ಹಾತೊರಿತಾರೆ. ಕೃಷ್ಣನನ್ನ ನೋಡಬೇಕು ಅನ್ನೋದಕ್ಕೆ ಅವರು ಸಹಿತ ಹಾತೊರಿತಾರೆ. ಅವನು ದೇವಕಿಯ ಗರ್ಭವನ್ನ ಅವನು ನಾರಾಯಣನಾಗಿ ಮೊದಲು ಕಾಣಿಸ್ಕೊಳ್ತಾನೆ. ಆಮೇಲೆ ದೇವಕಿಯ ಅಂದ್ರೆ ವಸುದೇವ ದೇವಕಿಯರು ಹೇಳ್ತಾರೆ, ಇಲ್ಲ, ಮಗು ಆಗಿ ರೂಪಾಂತರವನ್ನ ಹೊಂದುವಂತ ಅದನ್ನ ಒಂದು ಚಿಕ್ಕ ಮಗುವಾಗಿ ಗರ್ಭವನ್ನ ಪ್ರವೇಶಿಸ್ತಾನೆ. ದೇವಕಿಯ ಗರ್ಭವನ್ನ ಪ್ರವೇಶಿಸಿದ ಮೇಲೆ ಅವನು ಅಲ್ಲಿದ್ದಾನೆ ಅಂತ ಗೊತ್ತಾಗಿ ಅವನು ಇನ್ನೇನು ಬರ್ತಾನೆ, ಅವತಾರ ಮಾಡ್ತಾನೆ ಅಂತ ದೇವತೆಗಳಿಗೆ ಗೊತ್ತಾದಾಗ ಅವರೆಲ್ಲ ಸೇರಿ ಗರ್ಭಸ್ಥ ಸ್ತುತಿ ಮಾಡ್ತಾರಂತೆ. ಅಂದ್ರೆ ಅವನು ಬರಬೇಕು, ಅವನನ್ನ ಕಾಯ್ಬೇಕು, ಅಂದ್ರೆ ಅವನನ್ನ ನೋಡ್ಬೇಕು ತಾವು ಅಂತ ಅವರು ಮಾಡ್ತಾರಂತೆ ಎಲ್ಲ ದೇವತೆಗಳು. ಅಂದ್ರೆ ಅವರು ತೊರೆತಾರೆ ಅವನ್ ನೋಡ್ಬೇಕು ಅಂತ ಬ್ರಹ್ಮನಿಗೆ ಸಹಿತ ವಿಮೋಹನೆ ಆಗತ್ತೆ, ಅವನು ಬಂದ ಮೇಲೂ ಸಹಿತ. ಅದರಿಂದ ಭಗವಂತನನ್ನ ಅರ್ಥ ಮಾಡಿಕೊಳ್ಳೋದು, ಯಾಕಂದ್ರೆ ಅವನನ್ನ ಅರ್ಥ ಮಾಡಿಕೊಳ್ಳುವ ಬುದ್ಧಿಯನ್ನ ಅವನೇ ಕೊಡಬೇಕು, ಬೇರೆಯವರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನ. ಹರೇ ಕೃಷ್ಣ. ಯೋಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಶು ಸರ್ವ ಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪುವೆಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಭಗವಂತನ ಕೃಷ್ಣನಿಗೆ ಶರಣಾಗತರಾಗಬೇಕು ಒಂದು. ಯಾಕೆಂದ್ರೆ ಇದೆಲ್ಲ ನಮಗೆ ಅವನ ಬಗ್ಗೆ ಹೆಚ್ಚು ಹೆಚ್ಚು ನಮಗೆ ಅರಿವು ಬರಬೇಕು ಅಂದ್ರೆ ನಾವು ಮೊದಲು ಅವನಿಗೆ ಶರಣಾಗತರಾಗಬೇಕು, ಅವನ ನಾಮಕ್ಕೆ ಶರಣಾಗತರಾಗಬೇಕು. ಆ ರೀತಿಯಾಗಿ ಈ ಕಲಿಯುಗದಲ್ಲಿ ನಮ್ಮನ್ನ ಭವಸಾಗರದಿಂದ, ಬಂಧನದಿಂದ ಬಿಡುಗಡೆಗೊಳಿಸುವಂತಹದ್ದು ಒಂದೇ ಒಂದು ಆಯುಧ, ಶಸ್ತ್ರ ಅಂದ್ರೆ ಅದು ಹರಿನಾಮ. ಹರಿನಾಮವನ್ನ ಬಿಟ್ಟು ಬೇರೆ ಯಾವ ನಾಮವೂ ನಮಗನ್ನ ಬಿಡುಗಡೆ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಏನೋ ಈಸಬೇಕು, ಇದ್ದು ಜಯಿಸಬೇಕು ಮನುಜ ಹರಿ, ಅಂದ್ರೆ ಹರಿನಾಮವ ಮಾಡು ಅಂತ ದಾಸವರೇಣ್ಯರೆಲ್ಲ ಹೇಗೆ ಅವರನ್ನ ಭಗವಂತನನ್ನ ಅರ್ಥ ಮಾಡಿಕೊಂಡು ಹೇಳ್ತಾರೆ. ಅದರಿಂದ ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ, ಸೊ ಇದು ನಾವು ಅವನ ಬಗ್ಗೆ ಸಂಪೂರ್ಣವಾಗಿ ಶರಣಾಗತರಾಗಿ ಇದನ್ನು ಒಪ್ಕೊಳ್ಬೇಕು. ಮತ್ತು ಅವನು ಲೋಕಗಳ ಪರಮಪ್ರಭು, ಹರಿತಾನ ಅಂತ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಅವನು ಭ್ರಮೆಯಿಂದ ಹೊರಗೆ ಬರ್ತಾನೆ ಮತ್ತು ಪಾಪಗಳಿಂದ ಬಿಡುಗಡೆಯನ್ನ ಪಡಿತಾನೆ ಅನ್ನೋ ಮಾತನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಹರೇ ಕೃಷ್ಣ. ಪ್ರಮೀಳಾ ಓದಿ ಮಾತಾಜಿ, ನೀವು ಓದಿ ಮಾತಾಜಿ. ಹರೇ ಕೃಷ್ಣ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸಪ್ತರ್ಷಿಗಳು ಎಲ್ಲಿಂದ ಬಂದರು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅವರ ಪೂರ್ವದ 4. ಸೊ ಭಗವಂತ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಮ್ಮ ವಂಶವೃಕ್ಷವನ್ನ ಹೇಳ್ತಾ ಇದ್ದಾನೆ. ನೀವೆಲ್ಲ ಸಂಕಲ್ಪ ಮಾಡುವಾಗ ನೀವು ನಿಮ್ಮ ಗೋತ್ರ ಹೇಳ್ತೀರಲ್ಲ, ಎಲ್ಲಾದ್ರೂ ಪೂಜೆ ಮಾಡಿಸುವಾಗ ನಿಮ್ ಗೋತ್ರ ಹೇಳ್ತಾರಲ್ವಾ? ಆ ಗೋತ್ರ ಯಾಕೆ, ಏನು
ಇಲ್ಲಿ ನಾವು ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಸೃಷ್ಟಿಯ ಅಂದ್ರೆ ಬ್ರಹ್ಮ ಬರ್ತಾನಲ್ಲ, ಸೊ ಬ್ರಹ್ಮನ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನಮ್ಮ ವಂಶ ವೃಕ್ಷ, ನಾವು ಎಲ್ಲಿಂದ ಬಂದ್ವಿ, ನಮ್ಮ ಮೂಲ ಯಾವುದು ಅನ್ನೋದನ್ನ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಹಿರಣ್ಯ ಗರ್ಭ ಅಂದ್ರೆ ಈ ಗರ್ಭೋದಕಶಾಹಿ ವಿಷ್ಣು, ಅವನ ನಾಭಿ ಕಮಲದಿಂದ ಬ್ರಹ್ಮ ಬರ್ತಾನೆ ಅಲ್ವಾ, ಅದೆಲ್ಲರಿಗೂ ಗೊತ್ತಿದೆ. ಸೊ ಅದರಿಂದ ಅವನ ಬ್ರಹ್ಮನಿಂದ ಆಮೇಲೆ ಸನಕ ಸನಂದ ಸನಾತನ ಸನತ್ ಕುಮಾರ, ಈ 4 ಕುಮಾರರು ಬರ್ತಾರೆ. ಆಮೇಲೆ ಈ 4 ಮಹರ್ಷಿಗಳು ಬರ್ತಾರೆ. ಆಮೇಲೆ ಈ ಅಂದ್ರೆ ಮನುಗಳು ಬರ್ತಾರೆ, ಬೇರೆ ಬೇರೆ ಮನುಗಳಿದ್ದಾರೆ. ಸೊ ಆ ರೀತಿಯಾಗಿ ಇಲ್ಲಿ ನಾವು ತಿಳ್ಕೊಳ್ಬಹುದು, ಟೋಟಲ್ ಒಂದು 25 ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲಾ ಜೀವಿಗಳ ಪ್ರಜಾಪತಿಗಳು ಅಂತ ಹೆಸರಾಗಿದ್ದಾರೆ. ಅಂದ್ರೆ ಪ್ರಜಾಪತಿಗಳು ಅವರು, ಅಂದ್ರೆ ಎಲ್ಲಾ ಜೀವಿಗಳು, ಯಾವ್ಯಾವ್ದು ಲೋಕದಲ್ಲಿ ಯಾವ್ಯಾವ ಜೀವಿಗಳಿದ್ದಾವೋ ಮತ್ತೆ ಆ ಎಲ್ಲಾ ಜೀವಿಗಳಿಗೆ ಮೂಲ ಅಂದ್ರೆ ಪ್ರಜಾಪತಿಗಳು ಈ 25 ಮಹರ್ಷಿಗಳು ಅಂತ. ಅದರಿಂದ ನಾವು ಆಕ್ಚುಲಿ ಈ ಕಾಶ್ಯಪ, ಕೌಂಡಿನ್ಯ, ಭಾರ್ಗವ, ಬೇರೆ ಬೇರೆ ರೀತಿಯಾಗಿ ಗೋತ್ರಗಳನ್ನ ಏನು ಹೇಳುತ್ತೇವೆ, ಅದು ನಮ್ಮ ಮೂಲವನ್ನ ಸೂಚಿಸುತ್ತೆ. ನಾವು ನಮ್ಮ ಪ್ರಜಾಪಿತ ಯಾರು ಅಂದ್ರೆ, ನನ್ನ ಪಿತ ಯಾರು, ಅಂದ್ರೆ ನನ್ನ ವಂಶಾವಳಿಯ ಬಗ್ಗೆ ಅಲ್ಲಿ ನಮಗೆ ಗೊತ್ತಾಗತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅದರಿಂದ ಪ್ರತಿಯೊಂದು ವಿಶ್ವದಲ್ಲಿಯೂ ಅಸಂಖ್ಯಾತ ಜೀವಿಗಳಿದೆ, ಅಸಂಖ್ಯಾತ ಲೋಕಗಳಿವೆ. ಮತ್ತೆ ಆ ಲೋಕದಲ್ಲಿ ಬೇರೆ ಬೇರೆ ರೀತಿಯ ಜನರಿಂದ ಆ ಲೋಕಗಳೆಲ್ಲ ತುಂಬಿ ಹೋಗಿದೆ. ಅವರೆಲ್ಲರೂ ಈ 25 ಮಂದಿ ಪ್ರಜಾಪತಿಗಳ ಸಂತಾನರು ಅನ್ನೋದನ್ನ ನಮಗೆ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಅವನಿಂದ ಬಂದ ತಕ್ಷಣ, ನಾಭಿಯಿಂದ ಹುಟ್ಟಿದ ತಕ್ಷಣ ಅವನು 1000 ವರ್ಷ ತಪಸ್ ಮಾಡ್ತಾನೆ. 1000 ವರ್ಷ ಭಗವಂತನ ಕುರಿತಾಗಿ ಬ್ರಹ್ಮನ ಲೆಕ್ಕಾಚಾರದ ಪ್ರಕಾರ, ಅಂದ್ರೆ ನಮ್ಮ ಇದರ ಲೆಕ್ಕ, ಅಂದ್ರೆ ಆಮೇಲೆ ಅನಂತರ ನಮ್ಮ ಲೆಕ್ಕಾಚಾರದ ಪ್ರಕಾರ 1000 ವರ್ಷ ಅವನು ತಪಸ್ಸು ಮಾಡಿ ಅನಂತರ ಸನಕ ಸನಂದ ಸನಾತನ ಸನತ್ ಕುಮಾರ ಅವರು ಬರ್ತಾರೆ. ಆಮೇಲೆ ರುದ್ರ ಬರ್ತಾನೆ, ಶಿವ ಬರ್ತಾನೆ, ಅನಂತರ ಸಪ್ತರ್ಷಿಗಳು ಬರ್ತಾರೆ. ಈ ರೀತಿಯಾಗಿ ಎಲ್ಲಾ ಬ್ರಾಹ್ಮಣರು, ಕ್ಷತ್ರಿಯರು, ದೇವೋತ್ತಮ ಪರಮ ಪುರುಷನ ಶಕ್ತಿಯಿಂದ ಅವರು ಹುಟ್ಟಿದವರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋದು. ಅದರಿಂದ ಬ್ರಹ್ಮನನ್ನ ಪಿತಾಮಹ ಅಂತ ಕರೆದರೆ, ಕೃಷ್ಣನನ್ನ ಅಜ್ಜ, ಅವನ ಬ್ರಹ್ಮನ ತಂದೆ, ಪ್ರಪಿತಾಮಹ ಅಥವಾ ಅಜ್ಜ ಅಂತ ನಾವು ಅವನನ್ನ ಕರಿತೇವೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಪ್ರಮೀಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಹರೇ ಕೃಷ್ಣ. ಯಾರು ಕೃಷ್ಣನ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಅವನು ಕೃಷ್ಣನ ಸೇವೆಯಲ್ಲಿ ತೊಡಗುತ್ತಾನೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಅನ್ನುವ ಮಾತನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಪರಮಪ್ರಭುವಿನ ಸಿರಿಗಳು ಹಾಗೆ, ಅವುಗಳಲ್ಲಿ ದೃಢ ನಂಬಿಕೆ ಉಂಟಾದ ವ್ಯಕ್ತಿ ಬಹು ಶ್ರದ್ಧೆಯಿಂದ ಯಾವುದೇ ಸಂಶಯವಿಲ್ಲದೆ ಕೃಷ್ಣನನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ. ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನ ಆಸಕ್ತಿ ಹೆಚ್ಚಿಸಲು ಈ ಖಚಿತವಾದ ಜ್ಞಾನ ಅಗತ್ಯವಾಗಿದೆ. ಅದರಿಂದ ಈ ಭಗವದ್ಗೀತೆಯನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಬೇಕಂದ್ರೆ, ಅವನಲ್ಲಿ ನಮ್ಮ ಆಸಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ. ಸೊನೈನಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ನಾನು ಅನ್ನುವ ಮಾತನ್ನ ಹೇಳ್ತಾನೆ. ಅಂದ್ರೆ ಎಲ್ಲವೂ ಅವನಿಂದ ಹೊರಸೂಸುತ್ತದೆ. ಈ ಗೋಪಾಲ ತಾಪನಿ ಉಪನಿಷತ್ನಲ್ಲಿ ಹೇಳ್ತಾರೆ, ಯೋ ಬ್ರಹ್ಮಾಣ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ ಗಾಪಯತಿ ಸ್ಮ ಕೃಷ್ಣ. ಅಂದ್ರೆ
ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿದವನು ಮತ್ತು ಭೂತಕಾಲದಲ್ಲಿ ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಕೃಷ್ಣನೇ ಅನ್ನುವಂಥದ್ದನ್ನ ನಾರಾಯಣ ಉಪನಿಷತ್ನಲ್ಲಿ ಹೇಳ್ತಾರೆ. ಹಾಗೆಯೇ ಮುಂದೆ ಅಥ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾ ಸೃಜಯೇತಿ, ಅಂದ್ರೆ ಅನಂತರ ಪರಮ ಪುರುಷನಾದ ನಾರಾಯಣನು ಜೀವಿಗಳನ್ನ ಸೃಷ್ಟಿಸಲಿಕ್ಕೆ ಅಪೇಕ್ಷಿಸನಿದು. ಸೃಷ್ಟಿ ಆದಿಯಲ್ಲಿ ಬ್ರಹ್ಮನ ಹುಟ್ಟು ಆದ್ಮೇಲೆ, ಬ್ರಹ್ಮನನ್ನ ಸೃಷ್ಟಿಸಿದ ಮೇಲೆ ಆಮೇಲೆ ಅವನಿಗೆ ಸೃಷ್ಟಿ ಮಾಡಬೇಕು ಅನ್ನುವಂತಹ ಆಸೆ ನಾರಾಯಣನಿಗೆ ಆಗತ್ತೆ ಅಂತ. ಆಮೇಲೆ ಮುಂದೆ ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ಪ್ರಜಾಪತಿ ಪ್ರಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ, ನಾರಾಯಣಾದ್ ಅಷ್ಟವಸೋ ಜಾಯಂತೆ, ನಾರಾಯಣಾದ್ ಏಕಾದಶ ರುದ್ರ ಜಾಯಂತೆ, ನಾರಾಯಣ ದ್ವಾದಶಾದಿತ್ಯ. ಹೀಗೆ ಹೇಳಲಾಗಿದೆ. ನಾರಾಯಣನಿಂದ ಬ್ರಹ್ಮನು ಬಂದ ಮೇಲೆ ನಾರಾಯಣನಿಂದ ಪ್ರಜಾಪತಿಗಳು ಸಹ ಹುಟ್ಟುತ್ತಾರೆ, ನಾರಾಯಣನಿಂದ ಇಂದ್ರನು ಹುಟ್ಟುತ್ತಾನೆ, ನಾರಾಯಣನಿಂದ ಅಷ್ಟವಸುಗಳು ಹುಟ್ಟುತ್ತಾರೆ, ನಾರಾಯಣನಿಂದ ಏಕಾದಶ ರುದ್ರರು ಹುಟ್ಟುತ್ತಾರೆ, ನಾರಾಯಣನಿಂದ ದ್ವಾದಶಾದಿತ್ಯರು ಹುಟ್ಟುತ್ತಾರೆ. ನಾರಾಯಣನು ಕೃಷ್ಣನ ಒಂದು ವಿಸ್ತರಣೆ ಅನ್ನುವಂಥದ್ದು ಗೊತ್ತಿದೆ. ಅವನೇ ಸ್ವವಿಸ್ತರಣೆ, ಸ್ವಾಂಶ ವಿಸ್ತರಣೆ ಅದು. ಅದರಿಂದ ಈ ನಾರಾಯಣನೇ ಮತ್ತೆ ಅದೇ ನಾರಾಯಣ ಉಪನಿಷತ್ನಲ್ಲಿ ಹೇಳ್ತಾರೆ, ಬ್ರಾಹ್ಮಣ್ಯೋ ದೇವಕಿ ಪುತ್ರ, ಅಂದ್ರೆ ದೇವಕಿ ಮಗನಾದ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದನ್ನು ಸಹಿತ ಅಲ್ಲಿ ಹೇಳಲಾಗಿದೆ. ಅಂದ್ರೆ ಅವನು ಸ್ವ ಅಂಶದಲ್ಲಿ, ಕೃಷ್ಣ ಅವತಾರ ಅಲ್ಲ, ಕೃಷ್ಣ ಅವತಾರಿಯಾಗಿ ಅಂದ್ರೆ ಸ್ವಯಂ ಬಂದಿರುತ್ತಾನೆ ಇಲ್ಲಿ ದ್ವಾಪರಾಯುಗದಲ್ಲಿ. ಏಕೋ ವೈ ನಾರಾಯಣ ಆಸಿ ನ ಬ್ರಹ್ಮಾನ್ ಈಶಾನೋ ನಾಪೋ ನಾಗ್ನಿ ಸಮೋ ನೇಮೇ ದ್ಯಾವಾ ಪೃಥಿವಿ ನ ನಕ್ಷತ್ರಾಣಿ ನ ಸೂರ್ಯ. ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ ಈ ನಾರಾಯಣ ಉಪನಿಷತ್ತು ಹೇಳುತ್ತೆ ಏನು, ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಪುರುಷನಾದ ನಾರಾಯಣ ಒಬ್ಬನೇ ಇದ್ದನು. ಬ್ರಹ್ಮ ಇರಲಿಲ್ಲ, ಶಿವ ಇರಲಿಲ್ಲ, ಅಗ್ನಿ ಇರಲಿಲ್ಲ, ಚಂದ್ರ ಇರಲಿಲ್ಲ, ಆಕಾಶದಲ್ಲಿ ನಕ್ಷತ್ರಗಳಿಲ್ಲ ಅಥವಾ ಸೂರ್ಯನೂ ಇರಲಿಲ್ಲ. ಅಂದ್ರೆ ಈ ಮಹಾ ಉಪನಿಷತ್ತು ಹೇಳತ್ತೆ ಈ ಶಿವ ಹೇಗೆ ಬಂದ, ಭಗವಂತ ಶಿವ ಹೇಗೆ ಬಂದ ಅನ್ನುವಂಥದ್ದನ್ನು ಅವನು ಬ್ರಹ್ಮನ ಅಂದ್ರೆ ಪ್ರಭುವಿನ ನಾರಾಯಣನ ಹಣೆಯಿಂದ ಅವನು ಹುಟ್ಟಿದ ಅನ್ನುವ ಮಾತನ್ನ ಹೇಳ್ತಾರೆ. ಎಲ್ಲಿ ಅಂದ್ರೆ ಮೋಕ್ಷ ಧರ್ಮದಲ್ಲಿ ಕೃಷ್ಣನ ಬಗ್ಗೆ ಅಂದ್ರೆ ಕೃಷ್ಣನೇ ಹೇಳುವಂತಹದ್ದು ಏನಂದ್ರೆ ಪ್ರಜಾಪತಿಂ ಚ ರುದ್ರಂಚ ಚ ಅಹಮೇವ ಸೃಜಾಮಿ ವೈ ಸೌಹಿಮಾಂನ ವಿಜಾನೀತೋ ಮಮ ಮಾಯ ವಿಮೋಹಿತವು. ಅಂದ್ರೆ ಪ್ರಜಾಪತಿಗಳು ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದೆ, ಆದರೆ ನನ್ನ ಮಾಯಾಶಕ್ತಿಯಿಂದ ಭ್ರಾಂತರಾದ ಅವರಿಗೆ ನಾನು ಅವರನ್ನು ಸೃಷ್ಟಿಸಿದೆ ಎಂದು ತಿಳಿಯದು ಅಂತ ಅದೇ ರೀತಿಯಾಗಿ ವರಾಹ ಪುರಾಣದಲ್ಲಿ ಸಹಿತ ಹೇಳ್ತಾರೆ, ನಾರಾಯಣ ಪರೋ ದೇವಾಸ್ ತಸ್ಮಾತ್ ಜ್ಞಾತಶ್ಚತುರ್ಮುಖಃ ತಸ್ಮಾದ್ ರುದ್ರೋ ಭವದ್ದೇವ ಸಚ ಸರ್ವಜ್ಞತಾಂ ಗತಃ. ಅಂದ್ರೆ ನಾರಾಯಣನು ದೇವೋತ್ತಮ ಪರಮಪುರುಷ, ಅವನಿಂದ ಬ್ರಹ್ಮನು ಹುಟ್ಟಿದನು, ಅವನಿಂದ ಶಿವನು ಹುಟ್ಟಿದನು. ಹೀಗೆ ಶ್ರೀಕೃಷ್ಣ ಎಲ್ಲರಿಗೂ ಮೂಲ, ಎಲ್ಲ ತಲೆಮಾರಿಗಳಿಗೂ ಮೂಲ. ಅದರಿಂದ ಎಲ್ಲವೂ ನನ್ನಿಂದ ಹುಟ್ಟಿರುವುದರಿಂದ ನಾನು ಎಲ್ಲದರ ಮೂಲ ಅನ್ನುವಂಥದ್ದನ್ನ ಇಲ್ಲಿ ಅವನು ನಮಗೆ ಹೇಳ್ತಾ ಇದ್ದಾನೆ. ಅದರಿಂದ ಎಲ್ಲವೂ ಅವನ ಅಧೀನದಲ್ಲಿಯೇ ಇದೆ ಅನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮಚ್ಚಿದ್ಧ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಯಾರು ಓದ್ತೀರಾ? ಅಭಿನಯ ಓದ್ತೀರಾ? ನನ್ನ ಪರಿಶುದ್ಧ ಭಕ್ತರು ಓದಿ ಪ್ರಭುಜಿ ಓದಿ. ನನ್ನ ಪರಿಶುದ್ಧ ಭಕ್ತರು ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳ ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಸೊ ಇಲ್ಲಿ ಯಾರು ಭಗವಂತನನ್ನ ಅಂದ್ರೆ ಅವನ ಪರಿಶುದ್ಧ ಭಕ್ತರಾಗ್ತಾರೆ ಅವರಿಗೆ ಒಂದೇ ಆಲೋಚನೆ ಏನು, ಭಗವಂತನ ಕುರಿತಾಗಿ ಹೇಳುವಂತಹದ್ದು, ಅವನ ಕುರಿತಾಗಿ ಅಂದ್ರೆ ಅವನ ಸೇವೆಯನ್ನ ಮಾಡುವಂತಹದ್ದು. ಅವರ ಬದುಕೆ ಪೂರ್ತಿಯಾಗಿ ಕೃಷ್ಣನಿಗೆ ಮುಡಿಪಾಗಿರುತ್ತೆ, ಅವನ ಸೇವೆಗೆ ಮುಡಿಪಾಗಿರುತ್ತೆ. ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಹೊಂದಿದರು. ಆದ್ರಿಂದಲೇ ಬರೀ ಅಂತಹ ವಯಸ್ಸಿನಲ್ಲಿ 69 ವರ್ಷ, 69ರಿಂದ 74, ಬರೀ ಒಂದು 7-8 ವರ್ಷದಲ್ಲಿ ಶ್ರೀಲ ಪ್ರಭುಪಾದರು
ಏನ್ ಮಾಡ್ತಾರೆ, ಅಮೆರಿಕಕ್ಕೆ ಹೋಗಿ ಯಾರು Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama. ಸೊ ಈಗ ಏನು ಗಂಧ ಗಾಳಿ ಇಲ್ಲದೆ ಇರೋರು, ನಮ್ಮ ವೇದ ಅಂದ್ರೆ ಏನು ಗೊತ್ತಿಲ್ಲ, ಭಗವಂತ ಅಂದ್ರೆ ಏನು ಗೊತ್ತಿಲ್ಲ, ಗಂಧ ಗಾಳಿ ಇಲ್ಲದೆ ಇರೋರು ಎಷ್ಟೊಂದು ಜನ ನಮ್ಗಿಂತ ಚೆನ್ನಾಗಿ ಈ ಸಂಸ್ಕೃತವನ್ನ ಕಲ್ತ್ಕೊಂಡು ವೇದಗಳನ್ನ ಅಂದ್ರೆ ಈ ಗ್ರಂಥಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತಿನ ಹಲವಾರು ಕೇಂದ್ರಗಳಿದ್ದಾವೆ ಪ್ರಪಂಚಾದ್ಯಂತ. ಎಷ್ಟೋ ಜನ ಇಸ್ಕಾನ್ ನಲ್ಲಿ ಎಲ್ಲಾ ಮನೆ ಮಠಗಳನ್ನ ಬಿಟ್ಟು ಅಲ್ಲೇ ಬಂದು ಒಳ್ಕೊಂಡು ಕೃಷ್ಣನ ಸೇವೆಯಲ್ಲಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ಈಗ ಪ್ರಭುಪಾದರು ಇಲ್ಲ ಈಗ ನಮ್ಮ ನಡುವೆ, ಅಂದ್ರೆ ಆದ್ರೂ ಅವ್ರು ಇದ್ದಾರೆ. ಅವ್ರು ಎಲ್ಲಿಂದ ಇದ್ದಾರೆ, ಅವರ ಖಂಡಿತವಾಗಿ ಅವರ ಆಶೀರ್ವಾದ ಇದೆ. ಆದ್ರೆ ಅದನ್ನ ಮಾಡ್ಲಿಕ್ಕೆ ಇವರು ಚೈತನ್ಯ ಮಹಾಪ್ರಭುಗಳು ಅವರು ಹೇಳಿದ್ರಂತೆ ಅವಾಗ್ಲೇ, ಏನು ಮುಂದೆ ಒಂದಿನ ನನ್ನ ಸೇನಾಪತಿ ಭಕ್ತ ಒಬ್ಬ ಬರ್ತಾನೆ, ಈ ರೀತಿಯಾಗಿ ಅವನು ಪ್ರಪಂಚದಾದ್ಯಂತ ಈ ಕೃಷ್ಣ ಪ್ರಜ್ಞೆಯನ್ನ ಹರಡುತ್ತಾನೆ ಅನ್ನುವಂತಹ ಮಾತನ್ನ. ಅದರಿಂದ ಅದು ಅವ್ರ ಹತ್ರ ಸಾಧ್ಯವಾಗಿದೆ. ಇಲ್ಲ ಅಂದ್ರೆ ಸಾಧ್ಯವಾಗ್ಲಿಕ್ಕೆ ಸಾಧ್ಯವಿಲ್ಲ. ಪೂರ್ತಿಯಾಗಿ ಭಗವಂತನಿಗೆ ನಾವು ಶರಣಾಗತರಾದಾಗ ಮಾತ್ರ ಅವನ ಕೈಯಲ್ಲಿ ನಾವು ಒಂದು ಅಸ್ತ್ರವಾಗ್ತೇವೆ, ಅವನು ನಮ್ಮನ್ನ ಉಪಯೋಗಿಸ್ಕೊಳ್ತಾನೆ, ಕೃಷ್ಣನೇ ಉಪಯೋಗಿಸ್ಕೊಳ್ತಾನೆ. ಪ್ರಭುಪಾದರು ಮಾಡಿದ್ದು ಅನ್ನೋದಕ್ಕಿಂತ ಅವರಿಗೆ ಅವನಿಗೆ ಮಾಡಿದ ಶರಣಾಗತಿಯಿಂದ ಅವರ ಕೈಯಿಂದ ಭಗವಂತ ಇದನ್ನ ಮಾಡಿಸ್ಕೊಂಡಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಅಂದ ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನ ಹೊಂದುತ್ತಾರೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ತಥಾಮಿ ಬುದ್ಧಿ ಯೋಗಂ ತಂ ಏನ ಮಾಂ ಉಪಯಾಂತಿತೆ. ಹರೇ ಕೃಷ್ಣ ಮಾತಾಜಿ, ಆಶಾ ಎಂ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಧನ್ಯವಾದಗಳು ಪ್ರಭುಜಿ. ಕೃಷ್ಣ ಧನ್ಯವಾದಗಳು. ಸೊ ಅಗತ್ಯವಾದ ಬುದ್ಧಿಯೋಗವನ್ನ ಭಗವಂತನೇ ಸದಾ ಕೊಡ್ತಾನೆ. ಅಂದ್ರೆ ಇಲ್ಲಿ ನಾವು ಏನು ಪ್ರಯತ್ನ ಮಾಡ್ಬೇಕಂತಿಲ್ಲ, ಅವನಿಗೆ ಶರಣಾಗತರಾಗಬೇಕು, ಅವನ ಸೇವೆಯಲ್ಲಿ ನಿರತರಾಗಬೇಕು ಅಷ್ಟೇ, ಬಿಟ್ರೆ ಅವನೇ ಕೊಡ್ತಾನೆ. ಸೊ ಅಂತಹ 6 ವರ್ಷದ ಬಾಲಕ ಧ್ರುವನಿಗೆ ಅವನು ಹಾಗೆ ಅಲ್ವಾ, ಹೇಗೆ ತಂದೆ ಅಂದ್ರೆ ಸುನೀತಿ ಸುರುಚಿ ಉತ್ಥಾನುಪಾದನ ಮಗನಾಗಿರ್ತಾನೆ. ಸುನೀತಿ ನೀತಿವಂತಳಾಗಿರ್ತಾಳೆ, ಸುರುಚಿ ಸ್ವಲ್ಪ ರಜೋಗುಣದಲ್ಲಿ ಪ್ರಭಾವದಲ್ಲಿ ಇರ್ತಾಳೆ, ತಮೋಗುಣವೂ ಇರುತ್ತೆ. ಸೊ ಆದ್ರೆ ಅವಳು ಏನ್ ಮಾಡ್ತಾಳೆ, ಹೀಗೆ ತಂದೆಯ ಕಾಲ ಮೇಲೆ ಅವಳ ಮಗ ಕೂತಿರ್ತಾನೆ. ಸೊ ಇವನು ಧ್ರುವ ತಾನು ಹೋಗಿ ಕೂತ್ಕೊಳ್ಬೇಕು ಅಂತ ಹೇಳಿ ಆಸೆ ಆದಾಗ ಅವನಿಗೆ ಹೋಗ್ಲಿಕ್ಕೆ ಅವಳು ಕೊಡೋದಿಲ್ಲ. ನೀನ್ ಅಲ್ಲಿ ಕೂತ್ಕೊಳ್ಬೇಕಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಅದ ನಂತರ ಧ್ರುವ ಹೊರಟು ಬಿಡ್ತಾನೆ ಕಾಡಿಗೆ. ತಾಯಿ ಹತ್ರ ಬಂದು ಕೇಳ್ತಾನೆ, ನಾನು ತಂದೆ ಸಿಂಹಾಸನದ ಮೇಲೆ ಹೇಗೆ ಕೂತ್ಕೊಳ್ಬೇಕಂದ್ರೆ ಅವಳು ಆತರ ಹೇಳ್ತಾ ಇದ್ದಾಳೆ, ನಾನು ಅದ್ ಯಾಕೆ, ಏನ್ ಮಾಡ್ಬೇಕು ನಾನು? ಇಲ್ಲ, ನೀನು ಭಗವಂತನ ಹತ್ರ ಕೇಳ್ಬೇಕು, ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಅಂತ ಅವಳು ಶಾಂತವಾಗಿ ಹೇಳ್ತಾಳೆ. ಸೊ ಅವನು ಹೇಳ್ತಾನೆ, ಭಗವಂತ ಎಲ್ಲಿದ್ದಾನೆ ಹಾಗಿದ್ರೆ? ಅವನು ಕಾಡಲ್ಲಿದ್ದಾನೆ. ಸೊ ಕಾಡಲ್ಲಿದ್ದಾನೆ ಅಂತ ಇವನು ಕಾಡಿಗೆ ಹೊರಡ್ತಾನೆ. ಇಲ್ಲ, ನಾನು ಅವನ ಹತ್ರ ಕೇಳ್ಕೊಂಡು ಬರ್ಬೇಕು. ಅಂದ್ರೆ ಅವನಿಗೆ
ಆಸೆ ಅಂದ್ರೆ ಏನಂದ್ರೆ ರಾಜ್ಯದ ಆಸೆ, ಸಿಂಹಾಸನದ ಆಸೆ. ಆ ಸಮಯದಲ್ಲಿ ಅವನಿಗಿತ್ತು. ಅದೇ ರೀತಿಯಾಗಿ ಅವನು ಚಿಕ್ಕ ಬಾಲಕ ಆದ್ರೆ ಏನು, ಅವನಿಗೆ ಒಂದು ಉದ್ದೇಶ ಏನಿದೆ, ಈಗ ನಾನು ಭಗವಂತನ ಹತ್ರ ಉತ್ತರ ಕೇಳಬೇಕು ಪ್ರಶ್ನೆಗೆ. ಅವನು ಕಾಡಿಗೆ ಹೋದಾಗೆಲ್ಲ ನಾರದ ಬಂದು ಹೇಳ್ತಾನಂತೆ, ಇಂತಹ ಚಿಕ್ಕ ಹುಡುಗ ನೀನು ಕಾಡಿನಲ್ಲಿ ಯಾಕೆ ಬರ್ತೀಯ, ಭಯ, ಇಲ್ಲಿ ಮೃಗಗಳಿದಾವೆ, ವನ್ಯಜೀವಿಗಳು ನಿನ್ನನ್ನು ತಿಂದು ಹಾಕ್ಬಿಡ್ತವೆ, ನೀನು ವಾಪಸ್ ಹೋಗು. ಅವನು ಕೇಳೋದಿಲ್ಲ, ಹಠ ಮಾಡಿಲ್ಲ, ನಾನು ಹೋಗೇ ಹೋಗ್ತೇನೆ ಅಂತ. ಆಮೇಲೆ ಭಗವಂತನ ಮಾರ್ಗದರ್ಶನದಲ್ಲಿ ನಾರದರು ಅವನಿಗೆ 6 ತಿಂಗಳು ಬೇರೆ ಬೇರೆ ರೀತಿಯಾದ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಒಂದಿನ ಬರೀ ಒಂದು ತಿಂಗಳು ಬರೀ ನೀರು ಕುಡ್ಕೊಂಡು, 1 ತಿಂಗಳು ಬರೀ ಒಣಗಿದ ಎಲೆ ತಿನ್ಕೊಂಡು, ಇನ್ನೊಂದು ತಿಂಗಳು ಬರೀ ಇದು ಅಂದ್ರೆ ಬರೀ ಗಾಳಿಯನ್ನ ಸೇವಿಸ್ಕೊಂಡು, ಆ ರೀತಿಯಾಗಿ 6 ತಿಂಗಳು 6 ರೀತಿಯಲ್ಲಿ ಅವನು ತಪಸ್ಸನ್ನ ಮಾಡ್ತಾನೆ. 1 ತಿಂಗಳು ಪೂರ್ತಿ ಒಂಟಿ ಕಾಲಲ್ಲಿ ನಿಂತು ಭಗವಂತನ ತಪಸ್ಸನ್ನ ಮಾಡ್ತಾನೆ. ಆ ರೀತಿ ತಪಸ್ ಮಾಡ್ತಾ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ, ಭಗವಂತನನ್ನು ತಪಸ್ ಮಾಡ್ತಾ, ತನ್ನ ಹೃದಯದಲ್ಲಿರುವಂತಹ ಪರಮಾತ್ಮನನ್ನ ನೋಡ್ತಾ ನೋಡ್ತಾ ನೋಡ್ತಾ, ಪರಮಾತ್ಮ ಕಾಣದೇ ಇರುವಾಗ ಕಣ್ಣು ತೆರೆದು ನೋಡಿದ್ರೆ ಎದುರಿಗೆ ನಾರಾಯಣ ನಿಂತಿದ್ದಾನೆ. ಆ ನಾರಾಯಣ ಅವನನ್ನ ತನ್ನ ಶಂಖದಿಂದ ಸ್ಪರ್ಶ ಮಾಡ್ತಾನೆ, ಅವನ ತಲೆಯನ್ನ. ಆ ಒಂದು ಸ್ಪರ್ಶದಿಂದ ಅವನಿಗೆ ಎಲ್ಲಾ ವೇದದ ಜ್ಞಾನ ಬರುತ್ತೆ. ಆದ್ರೆ ಇದು ಭಗವಂತನ ಮಹಿಮೆ. ನಾವು ಏನು ಕಲ್ತ್ಕೊಂಡಿರ್ಬೇಕು ಅಂತಿಲ್ಲ. ಶುದ್ಧ ಭಕ್ತಿಯನ್ನ ಮಾಡಿ ಅವನಿಗೆ ಶರಣಾಗತರಾದ್ರೆ ನಮಗೆ ಅಂತಹ ಬುದ್ಧಿಯನ್ನ ಅವನು ಕೊಡುತ್ತಾನೆ. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ. ಓದಿ ಮಾತಾಜಿ, ಸುಮಾ ಮಾತಾಜಿ ಓದಿ. ಹಾ, ಅವರಿಗೆ ಓದಿ, ಕಂಟಿನ್ಯೂ ಮಾಡಿ. ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಯಾರು ಭಗವಂತನಿಗೆ ಶರಣಾಗತರಾಗ್ತಾರೆ, ಯಾರು ಅವನಿಗೆ ಅವನ ಭಕ್ತಿಯನ್ನ ಮಾಡ್ತಾರೆ, ಅವರ ಹೃದಯದಲ್ಲಿ ವಿಶೇಷ ಅನುಕಂಪವನ್ನ ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡ್ತೇನೆ. ಅವನು ನಮಗೆ ಅಂತಹ ಜ್ಞಾನವನ್ನ ಕೊಡ್ತಾನೆ. ಭಕ್ತಿಯನ್ನ ಮಾಡಬೇಕು, ಅವನಿಗೆ ಭಕ್ತಿಯನ್ನ ಮಾಡಬೇಕು. ಅವನು ಎಲ್ಲಾ ತೊಂದರೆಗಳನ್ನು ನಿವಾರಿಸ್ತಾನೆ. ಎಲ್ಲಾ ತೊಂದರೆಗಳನ್ನು ಅವನು ನಿವಾರಿಸ್ತಾನೆ, ಖಂಡಿತವಾಗಿಯೂ ಮಾಡ್ತಾನೆ. ಆದ್ರಿಂದ ಅವನಿಗೆ ನಾವು ಶರಣಾಗತರಾಗಬೇಕು, ಅವನ ಭಕ್ತಿಯನ್ನ ಮಾಡ್ಲಿಕ್ಕೆ ಶುರು ಮಾಡಬೇಕು. ಅರ್ಜುನ ವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಭವಿಷಿ ಮೇ. ಶ್ರೀ ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರೂಜಿ. ಹರೇ ಕೃಷ್ಣ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು ದಿವ್ಯವನ್ನು ಆದಿಪುರುಷನು ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಶಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನು ಇದನ್ನು ನನಗೆ ಹೇಳುತ್ತಿದ್ದೀಯಾ? ಅರ್ಜುನ ಏನು ತಿಳ್ಕೊಂಡಿದ್ದ, ದೇವರ್ಷಿಗಳ ಮೂಲಕ, ಯಾರು ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳು ಕೃಷ್ಣನ ಬಗ್ಗೆ ಏನು ಹೇಳಿದ್ದಾರೆ ಅದನ್ನ ಕೃಷ್ಣನೇ ಸ್ವತಃ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ಅದಲ್ಲದೆ ನೀನೇ ಇದನ್ನ ನನಗೆ ಈಗ ಹೇಳ್ತಾ ಇದ್ದೀಯಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಅವನು ಪರಂಧಾಮ, ಎಲ್ಲವನ್ನ ಪವಿತ್ರೀಕರಿಸುವವನು. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನದಾನವಾಹ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಇಲ್ಲಿ ನೀನ್ ಹೇಳಿದ್ದನ್ನೆಲ್ಲ ತಾನು ಒಪ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ದೇವತೆಗಳು ದಾನವರು ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಅನ್ನುವಂತಹದನ್ನ ಅರ್ಜುನ ಇಲ್ಲಿ ಒಪ್ಕೊಳ್ತಾ ಇದ್ದಾನೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ
ಭೂತ ಭಾವನ ಭೂತೇಶ ದೇವ ದೇವ ಜಗತ್ಪತೆ. ಹರೇ ಕೃಷ್ಣ. ಓದಿ ಮಾತಾಜಿ. ಸುನೈನಾ ಮಾತಾಜಿ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ಒಬ್ಬನೇ ಅರ್ಥ ಮಾಡಿಕೊಳ್ಳಬಹುದು. ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪೂರ್ತಿಯಾಗಿ ಯಾರು ಅರ್ಥ ಮಾಡ್ಕೊಳ್ಬೋದು ಅವನನ್ನ? ಯಾರು ಭಗವಂತನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಅವನು ಹೇಳ್ತಾ ಇದ್ದಾನೆ, ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನ ಅರ್ಥ ಮಾಡಿಕೊಳ್ಳಬಹುದು. ದಯವಿಟ್ಟು ಮ್ಯೂಟ್ ಅಲ್ಲಿರಿ, ಸ್ವಲ್ಪ ಸೌಂಡ್ಸ್ ಬರ್ತಾ ಇದೆ. ಯಾರ್ದು ಮಾತಾಜಿ ನೋಡ್ತೀರಾ? ಜ್ಯೋತಿ ಮಾತಾಜಿ ಯಾರ್ದು ಅಂತ. ಓಕೆ, ಸೊ ನೀನೊಬ್ಬನೇ ನಿನ್ನ ಅಂತರಂಗ ಶಕ್ತಿಯಿಂದ ಅದನ್ನ ಅರ್ಥ ಮಾಡಿಕೊಳ್ಳಬಲ್ಲೆ. ಭಗವಂತನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ನಾವೆಲ್ಲ ಅವನ ಜೀವಿಗಳು, ತಟಸ್ಥ ಶಕ್ತಿಗಳು. ಅಂತರಂಗ ಶಕ್ತಿ ಅಂದ್ರೆ ಯೋಗ ಮಾಯೆ. ಬಹಿರಂಗ ಶಕ್ತಿ ಅಂದ್ರೆ ಮಹಾಮಾಯೆ. ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನು ನಿಯಂತ್ರಿಸುವಂತಹ ಮಾಯೆ ಅದು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಕ್ತರನ್ನು ನಿಯಂತ್ರಿಸುವಂತಹ ಮಾಯೆ ಯೋಗ ಮಾಯೆ. ಅದರಿಂದ ಅವನ ಅಂತರಂಗ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಅವನೇ ಕೃಷ್ಣನನ್ನ ಬಿಟ್ಟು ಬೇರೆ ಯಾರು ಅವನ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಪರಿಪೂರ್ಣವಾಗಿ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಮೊದಲು ಹೇಳ್ತಾನೆ ಭಗವಂತ, ಏನು, ಯಾರಾದರೂ ಒಬ್ಬರಾದರೂ ನನ್ನನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳುವುದು ಕಷ್ಟ ಅಂತ. ಯಾಕೆಂದ್ರೆ ಅವನನ್ನ ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿ ಅವನೇ ಕೊಡಬೇಕು ನಮಗೆ, ಇಲ್ಲ ಅಂದ್ರೆ ಅದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಈ ಭಗವಂತನನ್ನು ನಾವು ಅರ್ಥ ಮಾಡ್ಬಿಟ್ವಿ ಅಂತ ಅಂದ್ರೆ ಇದು ನಮ್ಮಲ್ಲಿ ಯಾವಾಗಲೂ ಅದು ಆಗೋದೇ ಇಲ್ಲ. ಅವನನ್ನ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು, ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು. ಅವನ ಭಕ್ತಿಯನ್ನ ಮಾಡ್ಬೇಕು, ಅವನಿಗೆ ಶರಣಾಗತರಾಗಬೇಕು, ಅವನ ಪೂಜೆ ಮಾಡಬೇಕು. ಅವನು ಹೇಳಿದಾನಲ್ಲ ಇಲ್ಲಿ, ಅದು ಆ ರೀತಿಯಾಗಿ ಅವನ ಸೇವೆಯನ್ನು ನಾವು ಮಾಡಬೇಕು ಅನ್ನುವಂತಹದ್ದೇ ಜೀವಿಯ ಒಂದು ಉದ್ದೇಶ ಆಗಬೇಕು. ಶುದ್ಧ ಭಕ್ತ ಅದನ್ನೇ ಅವನು ಕೇಳ್ಕೊಳ್ತಾನೆ ಭಗವಂತನ ಹತ್ರ. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸ್ಮಿ ಭಗವನ್ಮಯ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಓದಿ ಮಾತಾಡಿ. ಕೃಷ್ಣನೇ ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವದತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಹರೇ ಕೃಷ್ಣ. ಹರೇ ಕೃಷ್ಣ. 1 ಸೆಕೆಂಡ್ ಮಾತಾಜಿ. ಮಾತಾಜಿ ನಿಮ್ಗೆ ಅನ್ಮ್ಯೂಟ್ ಪೋಸ್ಟ್ ಮಾಡಿಲ್ಲ. 1 ಸೆಕೆಂಡ್ ಮಾಡಿದ್ದೆ ಅವಾಗ ಒಂದ್ಸಲ. ಓಕೆ, ಈಗ ಮತ್ತೆ ಮಾಡಿದ್ದೇನೆ. ಓಕೆ ಓಕೆ. ಹರೇ ಕೃಷ್ಣ. ಇಲ್ಲಿ ಪರಮಯೋಗಿ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಈಗ ಭಗವಂತ ಏನು ಹೇಳ್ತಾ ಇದ್ದಾನೆ, ಅದೇ ನಾನು ನಿನ್ನನ್ನು ಹೇಗೆ ಧ್ಯಾನ ಮಾಡಬೇಕು, ಯಾವಾಗಲೂ ನಿನ್ನನ್ನು ಹೇಗೆ ಮಾಡಬೇಕು, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ನಿನ್ನನ್ನು ನಾನು ಸ್ಮರಿಸಬೇಕು ಅನ್ನುವಂಥ ಪ್ರಶ್ನೆಗೆ ಅವನು ಹೇಳ್ತಾನೆ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹೇ ಶೃಣ್ವತೋ ನಾಸ್ತಿ ಮೇ ಅಮೃತ. ಓದಿ ಮಾತಾಜಿ ಶ್ರೀಲಕ್ಷ್ಮಿ. ಓದಿ ಮಾತಾಜಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ. ಅವನು ಹೇಳ್ತಾ ಇದ್ದಾನೆ, ಇನ್ನೂ ಹೆಚ್ಚು ಕೇಳಬೇಕು ನಿನ್ನ ಕುರಿತಾಗಿ. ಅದರಿಂದ ನಿನ್ನ ಯೋಗ ಶಕ್ತಿಗಳ ಬಗ್ಗೆ ನೀನು ವಿವರವಾಗಿ ಹೇಳು ಅನ್ನೋದನ್ನ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನು ವಾಚ ಅಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೀಗೆಂದನು ಆಗಲಿ, ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಹರೇ ಕೃಷ್ಣ. ಇಲ್ಲಿ ಭಗವಂತ ಪ್ರಾಧಾನ್ಯತಃ ಅಂದ್ರೆ ಪ್ರಧಾನವಾದದ್ದನ್ನ ಮಾತ್ರ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ. ಸೊ ಅವನು ಅನಂತ, ಭಗವಂತ ಅನಂತ. ಅನಂತ ಅಂದ್ರೆ ಏನು?
ಅಂತ್ಯವೇ ಇಲ್ಲದವನು. ಸೊ ಅದರಿಂದ ಆ ಇನ್ಫನೈಟ್, ನಾವೇನೋ ಇನ್ಫನೈಟ್ ಅಂತ ಹೇಳ್ತೇವೆ, ಆ ಅಂತ್ಯವೇ ಇಲ್ಲದೆ ಇರುವಂತಹದ್ದು ಅಂದ್ರೆ ನಡೀತಾ ಇರುತ್ತೆ ಅಂತ. ಸೊ ಅದು ನಡೀತಾ ಇರುತ್ತೆ. ಅವನ ವಿಸ್ತರಣೆ ಎಲ್ಲಿ ಯಾವಾಗ ಹೇಗೆ ಬರ್ತಾನೆ ಅನ್ನುವಂತಹದ್ದು ಅವನಿಗಷ್ಟೇ ಗೊತ್ತು. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬರ್ತಾನೆ ಅವನು. ಅದರಿಂದ ಇಲ್ಲಿ ಪ್ರಧಾನವಾದದ್ದು ಈಗ ಆಲ್ರೆಡಿ ಆಗಿರುವಂತಹದ್ದು, ಅದರ ಬಗ್ಗೆ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅದರಿಂದ ಅವನ ವಿಸ್ತರಣೆಗಳನ್ನ ಬಗ್ಗೆ ನಾವಿಲ್ಲಿ ನೋಡಬಹುದು. 21ನೆಯ ಶ್ಲೋಕದಿಂದ 38ನೆಯ ಶ್ಲೋಕದವರೆಗೆ ಅವನು ಹೇಳ್ತಾನೆ, ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರ ಅನ್ನೋ ಮಾತನ್ನ ಹೇಳ್ತಾನೆ. ವೇದಗಳಲ್ಲಿ ಅವನು ತಾನು ಸಾಮವೇದ ಅಂತಾನೆ, ದೇವತೆಗಳಲ್ಲಿ ನಾನು ಸ್ವರ್ಗರಾಜ ಇಂದ್ರ ಅಂತ ಹೇಳ್ತಾನೆ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಅಂತ ಹೇಳ್ತಾನೆ, ಮತ್ತು ಜೀವಿಗಳಲ್ಲಿರುವಂತಹ ಈ ಚೇತನನೂ ತಾನೇ ಅನ್ನೋದನ್ನ ಹೇಳ್ತಾನೆ. ಸೊ ರುದ್ರರಲ್ಲಿ ನಾನು ಶಿವ ಅಂತ ಹೇಳ್ತಾನೆ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅನ್ನುವ ಮಾತನ್ನ ಹೇಳ್ತಾನೆ. ಅರ್ಜುನನೇ ಅಂದ್ರೆ ಪುರೋಹಿತರಲ್ಲಿ ನಾನು ಬೃಹಸ್ಪತಿ, ಅಂದ್ರೆ ದೇವತೆಗಳ ಗುರು ಬೃಹಸ್ಪತಿ ಯಾರಿದ್ದಾನೆ, ಆ ಪುರೋಹಿತರಲ್ಲಿ ನಾನೇ ಆ ಬೃಹಸ್ಪತಿ ಅಂತ ಹೇಳ್ತಾನೆ. ಈ ಸೇನಾಧಿಪತಿಗಳಲ್ಲಿ ನಾನೇ ಕಾರ್ತಿಕೇಯ ಅಂತ ಹೇಳ್ತಾನೆ. ಈ ಸರಸ್ಸು ಅಂದ್ರೆ ಈ ಎಲ್ಲ ಅಂದ್ರೆ ಅತ್ಯಂತ ಇದರಲ್ಲಿ ಸಾಗರ ನಾನು ಅನ್ನುವ ಮಾತನ್ನ ಹೇಳ್ತಾನೆ. ಮಹರ್ಷಿಗಳಲ್ಲಿ ಅವನು ಭೃಗು ತಾನು ಅಂತ ಹೇಳ್ತಾನೆ. ಈ ಈ ವೈಬ್ರೇಷನ್ ಕಂಪನ, ವೇದ ಮಂತ್ರಗಳ ಕಂಪನ ಓಂ, ಅದು ತಾನು ಅಂತ ಹೇಳ್ತಾನೆ. ಆ ಓಂ ತಾನು ಅಂತ ಹೇಳ್ತಾನೆ. ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳ್ತಾನೆ. ಅದರಿಂದ ಕಲಿಯುಗಕ್ಕೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಜಪಯಜ್ಞ ಮಾಡಬೇಕು, ಅವನ ಹರಿನಾಮ ಸ್ಮರಣೆ ಮಾಡಬೇಕು ಅಂತ. ಯಜ್ಞಗಳಲ್ಲಿ ಅವನು ಜಪಯಜ್ಞ, ಮತ್ತೆ ಈ ಚಲಿಸದ ತಟಸ್ಥವಾಗಿರುವಂತಹ ವಸ್ತುಗಳಲ್ಲಿ ತಾನು ಹಿಮಾಲಯ ಅಂತ ಹೇಳ್ತಾನೆ ಅವನು. ಆಮೇಲೆ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ ಅಂತ ಹೇಳ್ತಾನೆ, ದೇವ ಋಷಿಗಳಲ್ಲಿ ನಾರದ ಅಂತ ಹೇಳ್ತಾನೆ, ಗಂಧರ್ವರಲ್ಲಿ ಅವನು ಚಿತ್ರರಥ ಅಂತ ಹೇಳ್ತಾನೆ. ಆಮೇಲೆ ಸಿದ್ಧಿಯನ್ನ ಯಾರು ಪಡೆದಿರ್ತಾರೆ ಅಂಥವರಲ್ಲಿ ನಾನು ಕಪಿಲ ಮುನಿ ಅಂತ ಹೇಳ್ತಾನೆ. ಅಂದ್ರೆ ಈ ಅಶ್ವಗಳಲ್ಲಿ ಈ ಅಶ್ವ ಕುದುರೆ ಏನು ಬರುತ್ತೆ, ಉಚ್ಚೈಶ್ರವಸ್ಸು ಅನ್ನೋದು ಈ ಸಮುದ್ರ ಮಂಥನದ ಸಮಯದಲ್ಲಿ ಬರುತ್ತೆ, ಒಂದು ಬಿಳಿಯ ಕುದುರೆ ಉಚ್ಚೈಶ್ರವಸ್ಸು. ಅದರಿಂದ ಆ ಉಚ್ಚೈಶ್ರವಸ್ಸು ತಾನು ಅಂತ ಹೇಳ್ತಾನೆ. ಈ ಆನೆಗಳ ರಾಜನಲ್ಲಿ ಗಜೇಂದ್ರನಲ್ಲಿ ತಾನು ಐರಾವತ ಅಂತ ಹೇಳ್ತಾನೆ. ಮನುಷ್ಯರಲ್ಲಿ ನಾನು ರಾಜ ಅನ್ನುವ ಮಾತನ್ನ ಹೇಳ್ತಾನೆ, ಯಾಕೆಂದ್ರೆ ಅವನು ಎಲ್ಲವನ್ನು ಸರಿಯಾಗಿ ನೋಡ್ಕೊಳ್ಳುವಂತಹದ್ದು. ಆಯುಧಗಳಲ್ಲಿ ವಜ್ರಾಯುಧ ತಾನು ಅಂತ ಹೇಳ್ತಾನೆ. ಗೋವುಗಳಲ್ಲಿ ನಾನು ಸುರಭಿ ಅಂತ ಹೇಳ್ತಾನೆ. ಪ್ರಜಾಪತಿಗೆ ಕಾರಣರಲ್ಲಿ ನಾನು ಕಂದರ್ಪ ಅಂದ್ರೆ ಮನ್ಮಥ, ಪ್ರೇಮ ದೇವತೆ. ಸರ್ಪಗಳಲ್ಲಿ ನಾನು ವಾಸುಕಿ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಬಹು ಹೆಡೆಗಳ ಈ ನಾಗರ ಇರುತ್ತೆ, ನಾಗರ ಬಹು ಹೆಡೆಗಳು, ಜಾಸ್ತಿ ಹೆಡೆ ಇರುವಂತ ಅಂಥದ್ರಲ್ಲಿ ನಾನು ಅನಂತ ಅಂತ ಹೇಳ್ತಾನೆ. ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ಅರ್ಯಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ಅವನು ಈ ರಾಕ್ಷಸರಲ್ಲಿ ನಾನು ಪ್ರಹ್ಲಾದ ಅಂತ ಹೇಳ್ತಾನೆ, ಭಕ್ತ ಪ್ರಹ್ಲಾದ. ಕ್ಷಯವನ್ನು ಉಂಟು ಮಾಡುವವರಲ್ಲಿ ನಾನು ಕಾಲ ಅಂತ ಹೇಳ್ತಾನೆ. ಈ ಕಾಲನ ಬಗ್ಗೆ ನಾವು ನಾಳಿನ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಎಲ್ಲವನ್ನ ಪರಿಶುದ್ಧಗೊಳಿಸಿದ ಅಂತಹದ್ರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ನಾನು ರಾಮ, ಮೀನುಗಳಲ್ಲಿ ನಾನು ಮಕರ, ಹರಿಯುವ ನದಿಗಳಲ್ಲಿ ನಾನು ಗಂಗಾ ನದಿ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ ಅನ್ನುವ ಮಾತನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲಾ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ತಾನು ಅಂತ ಹೇಳ್ತಾನೆ. ನಿರ್ಣಾಯಕ ಸತ್ಯ ಅಂದ್ರೆ ಈ ಕೋರ್ಟಲ್ಲ ವಾದ ಮಾಡ್ತಾರಲ್ಲ, ತರ್ಕ, ಅದಕ್ಕೆ ಕೊನೆಯದಾಗಿ ಯಾವುದು ಸತ್ಯ ಬರುತ್ತೆ, ನಿರ್ಣಯ ಸತ್ಯವೇ ನಿರ್ಣಯವಾಗತ್ತೆ ಅಲ್ಲ, ಅದು ತಾನು ಅನ್ನುವ ಮಾತನ್ನ ಹೇಳ್ತಾನೆ. ಅಕ್ಷರಗಳಲ್ಲಿ ಅಕ್ಷರ ತಾನು ಅನ್ನುವುದನ್ನ ಹೇಳ್ತಾನೆ. ಆಮೇಲೆ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ಅಂತ ಹೇಳ್ತಾನೆ. ನಾನೇ ಕಾಲ ಅನ್ನುವಂಥದ್ದನ್ನು ಅಕ್ಷಯವಾದ ಕಾಲ ಅಂತ ಹೇಳ್ತಾನೆ. ಸೃಷ್ಟಿಕರ್ತನಾದ ಬ್ರಹ್ಮನೂ ನಾನೇ ಅನ್ನುವ ಮಾತನ್ನ ಹೇಳ್ತಾನೆ.
ಸರ್ವಭಕ್ಷಕನಾದ ಮೃತ್ಯು ನಾನು, ಅಂದ್ರೆ ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿತ್ವ, ಅಂದ್ರೆ ಎಲ್ಲದಕ್ಕೂ ಇನ್ನು ಏನ್ ಮುಂದೆ ಹುಟ್ಟತ್ತೆ ಅದರ ಉತ್ಪತ್ತಿತ್ವ, ಅದಕ್ಕೆ ಬೀಜ ಕೊಡುವವನು ತಾನೇ ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತೆ ಮುಖ್ಯವಾಗಿ ಸ್ತ್ರೀಯರಲ್ಲಿ ಅವರ ಕೀರ್ತಿ, ಶ್ರೀ ಅಂದ್ರೆ ಸಂಪತ್ತು, ವಾಕ್ ಅಂದ್ರೆ ಅವರು ಆಡುವಂತಹ ಮಾತು ಅಥವಾ ಅವರ ಸ್ಮೃತಿ, ಮತ್ತು ಮೇಧಾಶಕ್ತಿ ಅವರ ಬುದ್ಧಿಶಕ್ತಿ, ಮತ್ತು ಅವರಲ್ಲಿರುವಂತಹ ದೃಢತೆ ಮತ್ತು ಅವರಲ್ಲಿರುವಂತಹ ತಾಳ್ಮೆ ನಾನು ಅನ್ನೋದನ್ನ ಹೇಳ್ತಾನೆ ಅವನು. ಮಂತ್ರಗಳಲ್ಲಿ ಅಂದ್ರೆ ಈ ಸಾಮವೇದ ಬೃಹತ್ ಸಾಮ ಅವನು, ಈ ಕಾವ್ಯದಲ್ಲಿ ಗಾಯತ್ರಿ ಮಂತ್ರ ತಾನು ಅನ್ನೋದನ್ನ ಹೇಳ್ತಾನೆ. ಮಾಸಗಳಲ್ಲಿ ಈ ಮಾರ್ಗಶಿರ ಮಾಸ ಬಹಳ ಸುಂದರವಾದಂತಹ ಮಾಸ, ಅದು ತಾನೇ ಅಂತ ಹೇಳ್ತಾನೆ. ಋತುಗಳಲ್ಲಿ ಕುಸುಮಾಕರ ವಸಂತ ಋತು ತಾನು ಅನ್ನುವಂಥದ್ದನ್ನು ಹೇಳ್ತಾನೆ. ಈ ಮೋಸಗಾರರಲ್ಲಿ ಜೂಜು ನಾನು ಅಂತ ಹೇಳ್ತಾನೆ. ಯಾಕೆಂದ್ರೆ ಕೆಲವರು ತಿಳ್ಕೊಳ್ಬಹುದು ನಾವು ಯಾರಿಗಾದ್ರೂ ಮೋಸ ಮಾಡಿಬಿಡ್ಬಹುದು ಅಂತ, ಆದರೆ ಭಗವಂತ ಇನ್ನೂ ದೊಡ್ಡ ಮೋಸಗಾರ. ಅವನು ಮೋಸ ಮಾಡುವವರಿಗೆ ಅವನು ಇನ್ನೂ ಹೆಚ್ಚು ಮೋಸವನ್ನು ಅವನೇ ಮಾಡ್ತಾನೆ. ತೇಜಸ್ವಿಗಳ ತೇಜಸ್ಸು ಅವನು. ಮತ್ತೆ ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನು ಅನ್ನುವ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಮತ್ತೆ ವೃಷ್ಣಿ ವಂಶರದಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ಅಂದ್ರೆ ಈ ಚಿಂತನೆ ಮಾಡುವಂತ ಮಹಾಚಿಂತಕರು ಅವರಲ್ಲಿ ಉಷಣ ನಾನು ಅನ್ನುವಂಥದ್ದನ್ನು ಇವೆಲ್ಲ ಶಾಸ್ತ್ರದಲ್ಲಿ ಭಾಗವತ ಮೇಲೆ ಓದುವಾಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು ಜಾಸ್ತಿ. ಈ ಶಾಸನ ವಿಧೇಯತೆ ಅಂದ್ರೆ ಈ ಇದು ಏನ್ ಹೇಳ್ತೇವೆ ನಾವು ಅದಕ್ಕೆ, ಈ ರೂಲ್ಸ್ ಅನ್ನ ಮಾಡ್ಕೊಂಡು ಹೋಗುವಂಥದ್ದು. ದಮನ ಮಾಡುವ ರೀತಿಗಳಲ್ಲಿ ನಾನು ಯಾರು ಶಾಸನವನ್ನ ಸರಿಯಾಗಿ ಫಾಲೋ ಮಾಡೋದಿಲ್ಲೋ ಅವರಿಗೆ ಶಿಕ್ಷೆ ಆಗತ್ತಲ್ಲ, ಆ ಶಿಕ್ಷೆ ನಾನು ಅನ್ನುವುದನ್ನು ಹೇಳ್ತಾನೆ. ಸೊ ಜಯವನ್ನ ಅರಸುವವರಲ್ಲಿ ಯಾರಿಗೆ ಜಯ ಬೇಕು ಅವರಲ್ಲಿ ನೀತಿ ಬೇಕಾಗತ್ತಲ್ಲ, ಆ ನೀತಿ ತಾನು ಅಂತ ಹೇಳ್ತಾನೆ. ಗುಹ್ಯ ವಿಷಯದಲ್ಲಿ ನಾನು ಮೌನ, ಈ ಮೌನ ಅನ್ನುವಂಥದ್ದು ಸಹಿತ ಅವನು ಯಾವ್ದಾದ್ರೂ ಅತ್ಯಂತ ಸೀಕ್ರೆಟ್ ಆಗಿ ಇಡಬೇಕಂದ್ರೆ ನಾವು ಅದು ಮೌನವೇ ಅದನ್ನ ರಕ್ಷಣೆ ಮಾಡುತ್ತೆ. ಅದರಿಂದ ಆ ಗುಹ್ಯ ವಿಷಯಗಳಲ್ಲಿ ನಾನು ಮೌನ ಅನ್ನುವುದನ್ನು ಹೇಳ್ತಾನೆ. ಜ್ಞಾನಿಗಳ ಜ್ಞಾನ ನಾನು ಅನ್ನುವ ಮಾತನ್ನು ಹೇಳ್ತಾನೆ. ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ ನಾನಿಲ್ಲದೆ ಚರಾಚರವಾದದ್ದು ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ತಾನೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯಸ್ಯಾನ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಓದಿ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಓದಿ. ಅರ್ಜುನ್, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ನಾನಿಲ್ಲದೆ ಯಾವುದೂ ಇರಲು ಸಾಧ್ಯವಿಲ್ಲ. ನೆಕ್ಸ್ಟ್ ಶ್ಲೋಕನು ನೀವೇ ಓದಿ ಪ್ರಭುಜಿ. ನೆಕ್ಸ್ಟ್ ಶ್ಲೋಕನು ನಾನು ಹೇಳ್ತೇನೆ, ಆಮೇಲೆ ಅರ್ಥ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತದ್ದೋಷತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯಾ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಹರೇ ಕೃಷ್ಣ. ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ಅಂದ್ರೆ ಇನ್ನು ಮುಂದೆ ಬರುವಂತಹದ್ದು ಏನಿದೆ, ಎಲ್ಲ ಅಸ್ತಿತ್ವಗಳು ಏನಿರತ್ತೆ ಅದೆಲ್ಲ ಇರ್ಲಿಕ್ಕೆ ಕಾರಣ ತಾನು, ಅದನ್ನ ಉತ್ಪಾದಿಸುವಂತಹ ಬೀಜ ತಾನು ಅಂತ ಹೇಳ್ತಾನೆ. ಅದರಿಂದ ಯಾವುದೇ ಚರ ಮತ್ತೆ ಅಚರವಾದ ವಸ್ತುಗಳು ಅವನಿಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವು ಹೇಳ್ತೇವಲ್ಲ, ಕೃಷ್ಣ ಇಲ್ಲ ಅಂದ್ರೆ ಒಂದು ಹುಲ್ಕಡ್ಡಿಯು ಅಲ್ಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಸೊ ಅದರಿಂದ ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯಿಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ ಅವನು ಹೇಳ್ತಾ ಇದ್ದಾನೆ. ನಾವು ಎಷ್ಟೊಂದು ನೋಡಿದ್ವಿ ಈಗ ಸೃಷ್ಟಿಯಲ್ಲಿ ಇರುವುದನ್ನೆಲ್ಲ ನೋಡ್ಬಿಟ್ವಿ. ಅಲ್ಲಿ ಅವನು ಹೇಳ್ತಾನೆ ತಾನು ಅದು ತಾನು ಇದು ಅಂತ. ಸೊ ಹಾಗೆ ಅವನು ಎಲ್ಲವನ್ನ ಹೇಳಿದ ಮೇಲೆ ಈಗ ಇಲ್ಲಿ ಹೇಳ್ತಾ ಇದ್ದಾನೆ ಏನು, ತಾನು ಈಗ ತಿಳಿಸಿರುವಂಥದ್ದು ಒಂದು ಸೂಚನೆ ಅಷ್ಟೇ ಅಂತ.
ಅಂದ್ರೆ ಇನ್ನು ಎಷ್ಟು ಇರಬೇಡ ಅವನ ಸಿರಿ, ಅವನ ವೈಭವ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ಅಷ್ಟೊಂದು ಜನ ಹ್ಯಾಂಡ್ ರೇಸ್ ಮಾಡಿದ್ರೆ ಈಗ ಚಕಾಚಕ್ ಅಂತ ಮತ್ತೆ ಎಲ್ಲ ಆಡ್ಕೊಂಡ್ಬಿಟ್ಟಿದ್ದಾರೆ. ಓದಿ. ಹರೇ ಕೃಷ್ಣ. ದೀಪಾ ಮಾತಾಜಿ ಓದಿ ಮಾತಾಜಿ. ಗುರುಜಿ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಂಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ವೈಭವದ ಒಂದು ಕಿಡಿಯಿಂದ ಅವನು ಹೇಳ್ತಾ ಇರುವಂತದ್ದು ಎಲ್ಲವೂ ತನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಈ ಒಂದು ಸುಂದರವಾದಂತಹ ಈ ಅಸ್ತಿತ್ವ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರಬಹುದು ಅಥವಾ ಭೌತಿಕ ಜಗತ್ತಿನಲ್ಲಿ ಇದ್ರೂ ಅದು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಅಂತ ನಾವು ತಿಳ್ಕೊಳ್ಬಹುದು. ಅಸಾಧಾರಣ ಶ್ರೀಮಂತಿಕೆ ಯಾವ ವಸ್ತುವನ್ನಾದರೂ ಕೃಷ್ಣನ ಸಿರಿಯ ಪ್ರತಿನಿಧಿ ಅಂತ ನಾವು ತಿಳ್ಕೊಳ್ಬೇಕು ಅಂತ ಪ್ರಭುಪಾದ ನಮಗೆ ಹೇಳ್ತಾರೆ. ಅಥವಾ ಬಹುನೈತೇನಂ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ. ಓದಿ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಹರೇ ಕೃಷ್ಣ. ಇಷ್ಟೆಲ್ಲ ನೀನ್ ನನ್ನ ಬಗ್ಗೆ ತಿಳ್ಕೊಂಡೆ ಅಲ್ಲ, ಇದೆಲ್ಲ ಏನಕ್ಕೆ ನಿನಗೆ? ಯಾಕೆಂದ್ರೆ ಅದೆಲ್ಲ ಇರ್ಲಿಕ್ಕೆ ಸಾಧ್ಯ ನಾನು ಇಡೀ ವಿಶ್ವವನ್ನ ಧರಿಸಿದ್ದರಿಂದ. ಅವನು ಧರಿಸಿದ್ದಾನೆ ವಿಶ್ವವನ್ನ, ಒಂದೇ ಅಂಶದಿಂದ ವ್ಯಾಪಿಸಿ ನಾನು ಇಡೀ ವಿಶ್ವವನ್ನ ಧರಿಸಿದ್ದೇನೆ ಅಂತ ಹೇಳ್ತಾನೆ. ಆದ್ರಿಂದ ಅವನೇ ಎಲ್ಲವೂ. ಅವನಿಲ್ಲ ಅಂದ್ರೆ ಇದು ಯಾವುದು ಇರ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಏನೂ ಇಲ್ಲ ಅವನ ಸೃಷ್ಟಿ ಎದುರುಗಡೆ. ನಾವೆಲ್ಲ ಒಂದು ಜೀವಿಗಳೊಂದು ನೋಡಿ ಎಂತೆಂಥ ದೊಡ್ಡ ದೊಡ್ಡ ಗ್ರಹಗಳಿದ್ದಾವೆ. ಭೂಮಿಯ ಎಷ್ಟೋ ಪಟ್ಟು ದೊಡ್ಡ ಗ್ರಹಗಳು. ಮಂಗಳ ಇರಬಹುದು, ಇವನ್ ಸೂರ್ಯ ಗ್ರಹ ಎಷ್ಟೋ ಪಟ್ಟು ದೊಡ್ಡ ಭೂಮಿಗಿದ್ದ ಅಲ್ವಾ? ಎಷ್ಟೋ ಸಾವಿರ ಪಟ್ಟು ದೊಡ್ಡದಿದ್ದಾರೆ. ಆ ರೀತಿಯಾಗಿ ಅಂತಹ ಗ್ರಹಗಳೆಲ್ಲ, ದೊಡ್ಡ ದೊಡ್ಡ ಗ್ರಹಗಳೆಲ್ಲ ಹೇಗೆ ಅವನ ಕಂಟ್ರೋಲಲ್ಲಿ ತೇಲಾಡ್ತಾ ಇದೆ. ತೇಲಾಡ್ತಾ ಯಾಕಿದೆ ಅಂದ್ರೆ ಅದಕ್ಕೆ ಆಧಾರವಾಗಿ ಅವನಿದ್ದಾನೆ. ಎಲ್ಲವೂ ಅವನಲ್ಲಿಯೇ ಇರುವಂತಹದ್ದು, ಎಲ್ಲವೂ ಅವನಲ್ಲಿಯೇ ಇರುವಂತಹದ್ದು. ಅದನ್ನೇ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ. ಸೊ ಇವತ್ತು ಮುಖ್ಯವಾಗಿ ನಾವು ತಿಳ್ಕೊಂಡಿರುವಂತಹದ್ದು ಕೃಷ್ಣ. ಅವನನ್ನು ಅರಿಯುವಂತಹದ್ದು ಸಾಧ್ಯವಿಲ್ಲ ನಮಗೆ. ಅವನ ಅಂತರಂಗ ಶಕ್ತಿಯಿಂದ ಅವನೊಬ್ಬನೇ ಅವನನ್ನು ಅರಿತುಕೊಳ್ಳಬಹುದು ಅಂತ ಅರ್ಜುನನೇ ಹೇಳ್ತಾನೆ. ಅದರಿಂದ ಕೃಷ್ಣನನ್ನ ಅರಿಯಲಿಕ್ಕೆ ಬೇಕಾದಂತಹ ಬುದ್ಧಿಯನ್ನ ಕೃಷ್ಣ ನಮಗೆ ಕೊಡಬೇಕು ಅನ್ನುವಂಥದ್ದು. ಕೃಷ್ಣನ ಸರ್ವೋಚ್ಚ ಸ್ನಾನವನ್ನ ಸ್ವೀಕಾರ ಮಾಡಿ ಅವನ ವಿಭೂತಿಗಳ ಬಗ್ಗೆ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಆಮೇಲೆ ಹೇಳ್ತಾನೆ, ನಾನು ಒಂದೇ ಅಂಶದಿಂದ ಇಡೀ ವಿಶ್ವವನ್ನ ಧರಿಸಿದ್ದೇನೆ, ವ್ಯಾಪಿಸಿ ಧರಿಸಿದ್ದೇನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಗುರುಜಿ. ಗುರುಜಿ, ಅದು ಉಷಾನ ಅಂತ ಅಂದ್ರಲ್ಲ? ಉಷಣ, ಹೌದು. ಚಿಂತಕರಲ್ಲಿ ಉಷಣ ಅನ್ನುವಂಥವನು ಒಬ್ಬ ಮಹಾಚಿಂತಕ. ಅವನು ತಾನು ಅಂತ ಹೇಳ್ತಾನೆ. ನೀವು ಬೇಕಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು ಒಂದ್ಸಲ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಕೇಳಲಿಕ್ಕಿದೆಯಾ? ಓಕೆ. ಧನ್ಯವಾದಗಳು ಎಲ್ರಿಗೂ. ನಾಳೆ ವಿಶ್ವರೂಪ ಸಂದರ್ಶನ ಯೋಗ. ನಾವೆಲ್ಲ ಸೇರಿ ಈಗ ನಮ್ಮ ಯಜ್ಞ ಏನಿದೆ 18 ದಿವಸದ ಯಜ್ಞ, ಇವತ್ತು 10 ದಿವಸ ಮುಗಿದಿದೆ. ಸೊ ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ನಾವೆಲ್ಲ ಈಗ ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे राम राम हरे हरे, हरे कृष्ण कृष्ण हरे हरे राम राम हरे हरे, हरे कृष्ण कृष्ण हरे हरे राम हरे हरे कृष्ण कृष्ण हरे राम राम हरे हरे, हरे कृष्ण कृष्ण हरे राम राम हरे हरे, हरे कृष्ण कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे राम हरे हरे कृष्ण कृष्ण हरे राम हरे हरे कृष्ण हरे राम हरे हरे कृष्ण हरे राम हरे हरे कृष्ण कृष्ण हरे राम हरे हरे 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 कृष्ण कृष्ण हरे राम हरे हरे 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 कृष्ण कृष्ण हरे राम हरे हरे 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 कृष्ण हरे हरे राम हरे हरे कृष्ण 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 हरे हरे राम हरे हरे कृष्ण हरे राम हरे हरे कृष्ण हरे हरे राम हरे हरे कृष्ण 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 हरे राम हरे 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 कृष्ण कृष्ण हरे राम हरे हरे 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 कृष्ण ಧನ್ಯವಾದಗಳೆಲ್ಲರಿಗೂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಇಲ್ಲಿ ನಿಂತಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸೊ ಎಲ್ಲ ಅಟೆಂಡೆನ್ಸ್ ಹಾಕಿದ್ದೀರಾ ಅಂದ್ಕೊಳ್ತೀನಿ. ಅಟೆಂಡೆನ್ಸ್ ಹಾಕಿ ದಯವಿಟ್ಟು ನಂಬರ್ ಕೊಟ್ಟಿದ್ದಾರೆ ಜ್ಯೋತಿ ಮಾತಾಜಿ, ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಧನ್ಯವಾದ.